ಕೊರೋನಾದಿಂದ ದೇಶದಲ್ಲಿ ಜನರು ಸಂಕಷ್ಟಗೀಡಾಗಿದ್ದಾರೆ. ಇಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಅಥವಾ ಸರ್ಕಾರ ಇಲ್ಲದೆ ಜನರು ಜೀವನ ನಡೆಸ್ತಾ ಇದ್ದಾರಾ ಎಂದು ಎನ್ಎಸ್ಯುಐ ಜನರಲ್ ಸೆಕ್ರೆಟರಿ ಮನೀಶ್ ಜಿ ರಾಜ್ ಹೇಳಿದರು. ಅವರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಶಿಕ್ಷಣ ಸಚಿವರು ಇತ್ತೀಚೆಗೆ ಪಿಯು ವಿದ್ಯಾರ್ಥಿಗಳ ಪರೀಕ್ಷೆ ರದ್ದು ಮಾಡಿದ್ದಾರೆ. ಸರ್ಕಾರಕ್ಕೆ ಇದರ ಬಗ್ಗೆ ಯಾವುದೇ ಒಂದು ಪ್ಲಾನಿಂಗ್ಸ್ ಇಲ್ಲ. ಪರೀಕ್ಷೆ ರದ್ದು ಮಾಡಿ ಮುಂದಿನ ಯೋಜನೆ ಏನು ಎಂಬುದು ಇನ್ನೂ ಯೋಚಿಸಿಲ್ಲ. ಕೇಂದ್ರದಲ್ಲಿ ಸಿಬಿಎಸ್ಇ ಪರೀಕ್ಷೆ ರದ್ದು ಮಾಡಿದ ಹಿನ್ನೆಲೆ ಇವರು ರಾಜ್ಯದಲ್ಲಿ ಪಿಯು ಪರೀಕ್ಷೆಯನ್ನ ರದ್ದು ಮಾಡಿದ್ದಾರೆ. ಇಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಇದೆ ಹೇಳುತ್ತಾರೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಸರ್ಕಾರ ಚೆಲ್ಲಾಟವಾಡುತ್ತಿದೆ. ಈ ಬಗ್ಗೆ ಎನ್ಎಸ್ಯುಐನಿಂದ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡಲಿದೆ. ಶಿಕ್ಷಣ ಸಚಿವರ ಮನೆಗೆ ಮುತ್ತಿಗೆ ಹಾಕುವ ಮೂಲಕ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಲಿದೆ ಎಂದು ಹೇಳಿದರು. ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಮಿನಿಸ್ಟರ್ ನಮ್ಮ ಸುರೇಶ್ ಕುಮಾರ್ ಅವರು 12th ಎಕ್ಸಾಮ್ಸ್ ನ ಕ್ಯಾನ್ಸಲ್ ಮಾಡಿದ್ರು. ಏನು ಇವಾಗ ನಮ್ಮ ನ್ಯಾಷನಲ್ ಲೆವೆಲ್ ಅಲ್ಲಿ ನರೇಂದ್ರ ಮೋದಿ ಅವರು 12th CBSE ಎಕ್ಸಾಮ್ಸ್ ನ ಕ್ಯಾನ್ಸಲ್ ಮಾಡ್ದಂಗೆ ಇವರು ಇಲ್ಲಿ ಸೆಕೆಂಡ್ PUC ಎಕ್ಸಾಮ್ಸ್ ನ ಕ್ಯಾನ್ಸಲ್ ಮಾಡಿದ್ರು. ಬಟ್ ಅವ್ರ ಪಾಲಿಸಿ ಹೇಗಿದೆ ಅಂದ್ರೆ, ಎಜುಕೇಶನ್ ಪಾಲಿಸಿ ಅವ್ರದ್ದು ಹೇಗಿದೆ ಈ ಒಂದು ವಿಚಾರದಲ್ಲಿ ಅಂತ ಹೇಳಿದ್ರೆ, ಅವ್ರಿಗೆ ಐಡಿಯಾನೇ ಇಲ್ಲ ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತ. ಯಾವ ಮೋಡ್ ಆಫ್ ಇವ್ಯಾಲ್ಯೂಯೇಷನ್ ಅಲ್ಲಿ 12th ನಾವು ಕನ್ಸಿಡರ್ ಮಾಡಬೇಕು, ಇಲ್ಲ ಹೆಂಗ್ ಪ್ರಮೋಟ್ ಮಾಡಬೇಕು ಅನ್ನೋದು ಅವ್ರಿಗೆ ಐಡಿಯಾನೇ ಇಲ್ಲ. ಐಡಿಯಾ ಕೇಳಿದ್ರೆ ಇಲ್ಲ ನಾವಿನ್ನ ಅದನ್ನ ವಿಚಾರ ಮಾಡಿ ನಂತರ ಅದರದ್ದು ಒಂದು ಕಂಪ್ಲೀಟ್ ಡಿಟೇಲ್ಡ್ ರಿಪೋರ್ಟ್ ನಾವು ತಲುಪಿಸ್ತೀವಿ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದಾರೆ. ಬಟ್ ಲಾಸ್ಟ್ ಟೈಮೇ ಅವರು ಇದನ್ನ ಮಾಡ್ಬೇಕಂತ ಹೊರಟು ಅದರಲ್ಲಿ ಅವ್ರ ಕ್ಲಾರಿಟಿ ಸಿಕ್ಕಿರ್ಲಿಲ್ಲ. ಈ ಸಲ ಮಾಡಿದ್ದಾರೆ, ಬಟ್ ಏನಕ್ಕೆ ಅವ್ರ ನ್ಯಾಷನಲ್ ಯೂನಿಟ್ ನ ಸ್ಯಾಟಿಸ್ಫೈ ಮಾಡ್ಲಿಕ್ಕೆ. ಬಟ್ ಅವ್ರ ಹತ್ರ ನ್ಯಾಷನಲ್ ಇದು ಎಜುಕೇಶನ್ ಪಾಲಿಸಿ ಕರೆಕ್ಟ್ ಆಗಿಲ್ಲ 12th ಮತ್ತೆ 10th ಅವರು MCQ ಇದ್ರ ಮೇಲೆ ಫಾರ್ಮ್ಯಾಟ್ ಮೇಲೆ ಮಾಡ್ತೀರಿ ಒಂದಿನದಲ್ಲಿ ಅಂತ ಹೇಳಿದ್ದಾರೆ. ಅದು 2 ಸೆಟ್ ನಲ್ಲಿ, ಒಂದು ಮೇನ್ ಸ್ಟ್ರೀಮ್ ಕೋರ್ಸಸ್, ಇನ್ನೊಂದು ಲ್ಯಾಂಗ್ವೇಜಸ್ ಅಲ್ಲಿ 2 ಸ್ಟ್ರೀಮ್ ಅಲ್ಲಿ 2 ಡಿವಿಷನ್ ಆಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಮ್ಮ ಮೂಲ ಉದ್ದೇಶ ಏನಂತ ಹೇಳಿದ್ರೆ, ನಾವಿವಾಗ ಅವ್ರಿಗೆ ಆ ತರ ಮಾಡೋ ಬದಲು ಪೆನ್ ಅಂಡ್ ಪೇಪರ್ ಮಾಡೇ ಮಾಡಿಸ್ಬೋದಿತ್ತು. ಇಲ್ಲ 12th ಸೆಕೆಂಡ್ PUC ಅವ್ರಿಗೆ ನೀವು ಪ್ರಮೋಟ್ ಮಾಡ್ದಂಗೆ ಯಾಕೆ 10th ಮಾಡ್ತಾ ಇಲ್ಲ?